ಹೆಜ್ಮಾಡಿ ನಾಗರಿಕರ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಪಡುಬಿದ್ರೆ ಹೆಜ್ಮಾಡಿ ಮುಲ್ಕಿ ಭಾಗದ ಸ್ಥಳೀಯರಿಗೆ ಟೋಲ್ ವಿನಾಯಿತಿ ಕೋರಿ ಹೆಜ್ಮಾಡಿ ಟೋಲ್ ಗೇಟ್ ಬಳಿ ಪ್ರತಿಭಟನೆ ನಡೆಯಿತು. ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಹೆಜ್ಮಾಡಿ ಟೋಲ್ ಗೇಟ್ನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಬೇಕೆಂದು ಒತ್ತಾಯಿಸಿ ಮಾಜಿ ಸಚಿವ ವಿನಯ್ ಕುಮಾರ್ ಸುರಕ್ಕೆ ಹೆಜ್ಮಾಡಿ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜ್ಮಾಡಿ ಸೇರಿದಂತೆ ಅನೇಕ ಮುಖಂಡರು ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ಬಳಿಕ ಟೋಲ್ ಹೋರಾಟ ಸಮಿತಿಯಿಂದ ಟೋಲ್ ವಿನಾಯಿತಿ ಬಗ್ಗೆ ಎನ್ಎಚ್ ಪ್ರತಿನಿಧಿ ಮಲ್ಲಿಕಾರ್ಜುನ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ರೋಲ್ಫಿ ಸುಭಾಷ್ ಬಿ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹಾಗೂ ಇನ್ನಿತರ ಅನೇಕ ರಾಜಕೀಯ ನಾಯಕರು ಹಾಗೂ ತೆರಿಗೆಯನ್ನು ಜಾಸ್ತಿ ಮಾಡಿ ಒಂದು ಜನರ ಮೇಲೆ ಒಂದು ರೀತಿಯಲ್ಲಿ ಇದನ್ನ ದಬ್ಬಾಳಿಕೆ ರೀತಿಯಲ್ಲಿ ಹೇರುವಂತ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ. ಒಂದು ಕಡೆ ದಬ್ಬಾಳಿಕೆಯಿಂದ ನಮ್ಮ ಮೇಲೆ ತೆರಿಗೆ ಹೇರುವಂಥದ್ದು, ನಮ್ಮ ರಕ್ತ ಹೀರುವಂಥದ್ದು, ಮತ್ತೊಂದು ಕಡೆ ನಮ್ಮ ಇಲಾಖೆಯವರನ್ನ ಸೇರಿಸಿ ತುಂಬಾ ದಿವಸ ಆಯ್ತು ಲಾಠಿ ಎಲ್ಲ ಹೊರಗಡೆ ಬರದೆ. ಅವರ ಮನಸ್ಸಲ್ಲಿ ಇದೆ, ಯಾಕಂದ್ರೆ ಇದು ಮಾಡಿರುವಂತದ್ದು ತಪ್ಪು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಚಳವಳಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಕೋಟದಲ್ಲಿ ನಿನ್ನೆ ಸಾವಿರಾರು ಮಂದಿ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ತಲಪಾಡಿ ಇರಬಹುದು ಅಥವಾ ಮುಕ್ಕ ಇರಬಹುದು ಅಥವಾ ಹೆಜ್ಮಾಡಿ ಇರಬಹುದು. ಹೆಜ್ಮಾಡಿ ಅವರಿಗೆ ಮಾತ್ರ ಸಂಬಂಧ ಅಲ್ಲ, ಮುಲ್ಕಿ ಇರಬಹುದು ಅಥವಾ ನಮ್ಮ ಆಸುಪಾಸಿನ ಎಲ್ಲಾ ಗ್ರಾಮಸ್ಥರು ಕೂಡ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಇವತ್ತು ಹೋರಾಟ ಸಮಿತಿಯವರು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವತ್ತು ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಕಂಪನಿಯವರು ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಶೀಘ್ರವಾಗಿ ಇವತ್ತು ಹೆಚ್ಚುವರಿ ತೆರಿಗೆ ಏನಾಗಿದೆ ಅದು ವಿನಾಯಿತಿ ಪಡಿಸುವಂತ ಕೆಲಸ ಕಾರ್ಯ ಮಾಡಬೇಕು. ಮತ್ತು ಈ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ನ್ಯಾಯ, ಇದು ಯಾವ ರೀತಿ ಏನು ಮುಲ್ಕಿ ಅವರದ ಒಂದು ಮನಸ್ಥಿತಿಯನ್ನು ನೀವು ಪರಿಶೀಲಿಸಿದಂತ ನನಗೆ ಕಾಣ್ತದೆ. ಒಂದು ವೇಳೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ನ್ಯಾಯ ಕೊಟ್ರೆ ಮುಲ್ಕಿ ಅಭಿವೃದ್ಧಿ ನಾಗರಿಕ ಸಮಿತಿಯ ಮುಂದಿನ ದಿನದಲ್ಲಿ ಎಚ್ಚರಿಕೆ ಗಂಟೆಯನ್ನು ಈ ಮೂಲಕ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಸಾಮಾನ್ಯವಾಗಿ ಪರಿಸರದ 6 ಕಿಲೋಮೀಟರ್ ವ್ಯಾಪ್ತಿಯ ಯಾವುದೇ ಗ್ರಾಮ ಇರಲಿ, ಆ ಗ್ರಾಮದವರಿಗೆ ಫ್ರೀ ಟೋಲ್ ಕೊಡುವ ಒಂದು ನಿಯಮವನ್ನು ಅದನ್ನು ಪಾಲಿಸಿಕೊಂಡು ಬರಬೇಕು. ಈ ರಸ್ತೆ ಆಗುವಾಗ ನಮ್ಮ ಮುಲ್ಕಿ ಆಗ್ಲಿ, ಹೆಜಮಾಡಿ ಆಗ್ಲಿ, ಪಡಿದ್ರಿಯಲ್ಲಿ ಹಲವಾರು ಜನರು ತಮ್ಮ ಬಹಳ ಉಪಯುಕ್ತವಾದ ಭೂಮಿಯನ್ನು ಈ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ನ್ಯಾಯ, ಇದು ಯಾವ ರೀತಿ